ಅಂಡರ್ವರ್ಲ್ಡ್ ಗ್ಯಾಂಗ್ನಿಂದ ಶರತ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಕೊಲೆಗಾರರ ವಿರುದ್ಧ ಕ್ರಮಕ್ಕೆ ಕೈಗೊಳ್ಳುವಂತೆ ಕುಟುಂಬದವರು ದೈವದ ಮೊರೆ ಹೋದ ಘಟನೆ ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಪಾಂಗಳ ಗ್ರಾಮದಲ್ಲಿ ನಡೆದಿದೆ. ಮಾರ್ಚ್ 23ರಂದು ನಡೆದ ವರ್ತೆ ಪಂಜುರ್ಲಿ ದೈವದ ಕೋಲದಲ್ಲಿ ಶರತ್ ಶೆಟ್ಟಿ ಕುಟುಂಬಸ್ಥರು ಕೊಲೆಗೆ ನ್ಯಾಯ ಕೇಳಿದ್ದು, ಈ ವೇಳೆ ಶರತ್ ಶೆಟ್ಟಿ ಯಾವ ರೀತಿ ಸಾಯುವಂತಾಯಿತು ಅದೇ ರೀತಿ ಅವರನ್ನು ಸರ್ವನಾಶ ಮಾಡುವುದಾಗಿ ದೈವ ಭರವಸೆ ನೀಡಿದೆ. ಈ ಪೊತ್ತುಡು ನಿಕಲ್ಲ ಪಾಲುಗೆ ಯಾನು ಬರ್ಪ ರಾಸಿಂಡತೆ ಅವಿನ ಇರುದಾದ ನಿರ್ಧಾರ ದಿಯಾರ ಅವಿನ ಮಲ್ಪಾದು ಪೊರಿಯೇ ದೈವ ಒಂದು ವಿಚಾರದೊಂದಿಗೆ ಎನ್ನಗ ಆಯ ವಾ ಗುಡೆಟ್ ಗುಲ್ಲಿ ಅಡ್ಲ ಆಯ ಗುಡಿ ಹಿಡಿದು ಮಿತ್ತು ಬರ್ತಾರ ನೀಯ ಖಂಡಿತ ಒಂದು ಜನಾರ್ದನ್ ದೇವರ ಸಾಕ್ಷಿ ಲೆಕ್ಕ ಆಜಿವತ್ತುಂಟು. ಕಾಪು ತಾಲೂಕಿನ ಪಾಂಗಳ ಶರತ್ ವಿ ಶೆಟ್ಟಿ ಕೊಲೆಯಾಗಿ ತಿಂಗಳುಗಳೇ ಕಳೆದಿವೆ. ಪಾಂಗಳ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸದಾ ಕ್ರಿಯಾಶೀಲರಾಗಿರುತ್ತಿದ್ದರು. ಇವರು ಪಾಂಗಳ ಪಡುವಿನ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತಿದ್ದ ನೇಮದಲ್ಲಿ ಪಾಲ್ಗೊಂಡಿದ್ದಾಗ ಮಾತುಕತೆಗೆಂದು ಕರೆದ ದುಷ್ಕರ್ಮಿಗಳು ಬಳಿಕ ಮಾರಕಾಸ್ತ್ರದಿಂದ ಇರಿದು ಕೊಲೆಗೈದು ಪರಾರಿಯಾಗಿದ್ದರು. ಈ ಬಗ್ಗೆ ಕಾಪು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಪಾಂಗಳ ಶರತ್ ವಿ ಶೆಟ್ಟಿ ಕುಟುಂಬಸ್ಥರು ದೈವದ ಮೊರೆ ಹೋಗಿದ್ದಾರೆ. ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯ ಪತ್ತೆಯಾಗಬೇಕು ಎಂದು ನಿನ್ನೆ ರಾತ್ರಿ ಪಾಂಗಳದ ಮನೆಯಲ್ಲಿ ವರ್ತೆ ಪಂಜುರ್ಲಿ ನೇಮೋತ್ಸವವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಶರತ್ ಶೆಟ್ಟಿ ಕೊಲೆ ಆರೋಪಿಗಳು ಪಾತಾಳದಲ್ಲಿ ಅಡಗಿ ಕುಳಿತರು ಹುಡುಕುತ್ತೇನೆ ಎಂದು ಪಂಜುರ್ಲಿ ದೈವವು ಅಭಯ ನುಡಿದಿದೆ. ಈ ಕುಟುಂಬದ ಆನಂದ ಈ ಮನ್ನಡ ದೈವ ನಡೆದ ಪಕ್ಕ ಯಾನು ಸುಳ್ಳು ಮತ್ತೆ ದಾಯಕ ಬಣ್ಣ ಅಂಡ ಪಾಪದ ಕುಟುಂಬ ಎನ್ನ ಮಿತ್ತು ಏತ ನಂಬಿಕೆ ದೀತಿಯರನ್ನ ಕಲೆಗಲೆಂಕಲ ಮಾತ್ರ ವಾ ಸಾಧಿಗ ವಾ ಕಾರ್ಯಾರ್ಥಕ ಪೋಪುನು ನಂಡಲ ಪಂಜುರ್ಲೆ ಎಡ್ಡೆ ಮಲ್ಪುಲ ಅಂದು ಎನ್ನದು ಬಿದ್ದಾಡು ನಕಲು ದಾನ ಪ್ರಕಾರವಾದ ಆಪಿನಂಚಿನ ಒಂಜಿ ಘಟನೆ ಆದು ಹೋದ ಆಗ್ತದ್ರಿ ಮತ್ತೆ ಮಿತ್ತುಗಾಂಡಲಂಚಿತ್ತಿನ ಘಟನೆ ಗೊಂಜಿ ತಾದಿ ಮಲ್ತು ಹೊರಡ ಆ ಘಟನೆ ವ್ಯತ್ಯಾಸ ಎರಡ್ದ ಆಂಡ ಆ ವ್ಯಕ್ತರು ಎರಡ್ದ ಆಂಡ ಅಂಚಿತ್ತಿನಕ್ಕೆ ಪ್ರಕಾರವಾದ ಎಂಕಲ್ಲ ಕಣ್ಣಗೆ ಪ್ರಕಾರವಾದ ಅಂಚಿತ್ತಿನವೇ ಘಟನೆ ಕುಲ್ಲುಲ ಹರಿಯು ನಡೆ ಮುಟ್ಟದ ಒಂಜಿ ಲೆಕ್ಕಾಚಾರಣೆಗಳಿಗೆ ತೋಜಲ ಅಂತ ಮತ್ತೆ ಮುತ್ತಿನಾರ ಪಾಪ